ಟೆಕ್ನಾಲಜಿಸ್ಗೆ ವಿಸಿಟ್ ಮಾಡಿದ್ದೇನೆ. ಇಲ್ಲಿ ಇದೀಗ ನಮ್ಮೂರಿನ ಜನತೆಗಾಗಿ ಇಲ್ಲಿ ಕೋರ್ ಮೆಗಾ ಸೇಲ್ ನಡೀತಾ ಇದೆ. ಯಾರೆಲ್ಲ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಗಳನ್ನ ಖರೀದಿ ಮಾಡ್ತಾರೋ ಅವರಿಗೆ 6 ವಿಶೇಷ ಬಹುಮಾನಗಳನ್ನ ನಾವು ಕೊಡ್ತಾ ಇದ್ದೇವೆ. ನಾವು ಆಕ್ಸೆಸರೀಸ್ ಗಳ ಮೇಲೆ ಕೂಡ ನಾವು 10% ಡಿಸ್ಕೌಂಟ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಹೊಸ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅನ್ನು ಖರೀದಿ ಮಾಡ್ತಾರೋ ಅಂತವರಿಗೆ ನಾವು ಬ್ಲೂಟೂತ್ ಸ್ಪೀಕರ್ ಅನ್ನು ಕೂಡ ನಾವು ಆಫರ್ ಆಗಿ ನೀಡ್ತಿದ್ದೇವೆ. ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನ ಯಾರೆಲ್ಲ ಸರ್ವಿಸಿಗೆ ಕೋರ್ ಟೆಕ್ನಾಲಜೀಸ್ ತಗೊಂಡು ಬರ್ತಾರೋ ಅಂತವರಿಗೆ ನಾವು ಒಂದು 750 ರೂಪಾಯಿ ವರ್ತ್ ಆಂಟಿವೈರಸ್ ಅನ್ನು ಕೂಡ ಫ್ರೀ ಆಫ್ ಕಾಸ್ಟ್ ನೀಡ್ತಾ ಇದ್ದೇವೆ. ಒಟ್ಟು ನಮ್ಮಲ್ಲಿ 40 ಬಗೆಯ ಲ್ಯಾಪ್ಟಾಪ್, ವಿಭಿನ್ನ ರೀತಿಯಾದಂತಹ ಲ್ಯಾಪ್ಟಾಪ್ ಗಳನ್ನ ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ನಾವು ವಿಶೇಷವಾಗಿ ಗುರುತಿಸಿಕೊಂಡಿರುವಂತದ್ದು ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಗಳಿಗೆ ನಾವು ಗುರುತಿಸಿರುವಂತದ್ದು. ಯಾರೆಲ್ಲ ಈ ಸುದ್ದಿ ವಾಹಿನಿಯನ್ನ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇದನ್ನ ವೀಕ್ಷಣೆ ಮಾಡಿ ಯಾರು ಲ್ಯಾಪ್ಟಾಪ್ ಖರೀದಿ ಮಾಡ್ಲಿಕ್ಕೆ ಬರ್ತಾರೋ ಅಂತವರಿಗೆ ಇನ್ನೊಂದು ಉಡುಗೊರೆಯನ್ನು ನಾವು ಕೊಡ್ಲಿಕ್ಕಿದ್ದೇವೆ. 7 ಸ್ಪೆಷಲ್ ಉಡುಗೊರೆಯಾಗಿ ಕೊಡ್ಲಿಕ್ಕಿದ್ದೇವೆ. ಆ 7ನೇ ಉಡುಗೊರೆಯಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಸುಳ್ಳಿದ KSRTC ಬಸ್ ಸ್ಟ್ಯಾಂಡ್ನ ಕರೆಕ್ಟ್ ಮುಂಭಾಗವಿರುವಂತಹ ಸೂಂತೋಡು ಬಿಲ್ಡಿಂಗ್ ನಲ್ಲಿರುವಂತಹ ಕೋರ್ ಟೆಕ್ನಾಲಜಿಸ್ಗೆ ವಿಸಿಟ್ ಮಾಡಿದ್ದೇನೆ. ಕೋರ್ ಟೆಕ್ನಾಲಜಿ ಕಂಪ್ಯೂಟರ್ ಸಂಸ್ಥೆ ಇಲ್ಲಿ ಇದೀಗ ನಮ್ಮೂರಿನ ಜನತೆಗಾಗಿ ಇಲ್ಲಿ ಕೋರ್ ಮೆಗಾ ಸೇಲ್ ನಡೀತಾ ಇದೆ. ನವೆಂಬರ್ 1ರಿಂದ ಪ್ರಾರಂಭಗೊಂಡಿರುವಂತಹ ಈ ಸೇಲ್ ಡಿಸೆಂಬರ್ 15 ತನಕ ಮುಂದುವರಿಯುತ್ತೆ. ಸೊ ಹಾಗಾಗಿ ಏನೆಲ್ಲ ಆಫರ್ಗಳಿವೆ ಅನ್ನೋದನ್ನ ತೋರಿಸ್ತೀನಿ ನಾನು, ಬನ್ನಿ. ಒಂದು ಕೋರ್ ಟೆಕ್ನಾಲಜೀಸ್ ಇರುವಂತಹದ್ದು ನಮ್ಮ ಸುಳ್ಳಿದ KSRTC ಬಸ್ ಸ್ಟ್ಯಾಂಡ್ನ ಕರೆಕ್ಟ್ ಮುಂಭಾಗ ಅಂತ ಸುಳ್ಯ, ಪುತ್ತೂರು ಮತ್ತು ಮಂಗಳೂರಿನಲ್ಲಿ ಹೆಸರು ಮಾಡಿರುವಂತಹ ಈ ಒಂದು ಕೋರ್ ಟೆಕ್ನಾಲಜೀಸ್ನಲ್ಲಿ ಎಲ್ಲೂ ಕೂಡ ಲ್ಯಾಪ್ಟಾಪ್, ಕಂಪ್ಯೂಟರ್ ಜೊತೆಗೆ ಎಲ್ಲ ಕಂಪ್ಯೂಟರ್ಗಳನ್ನು ಸರ್ವಿಸ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನಾನು ಆಗಲೇ ಹೇಳಿದೆ, ಇಲ್ಲಿ ನಿಮಗೆ ನವೆಂಬರ್ 1ರಿಂದ ಡಿಸೆಂಬರ್ 15 ತನಕ ಮೆಗಾ ಸೇಲ್ ನಡೀತಾ ಇದೆ, ಕೋರ್ ಮೆಗಾ ಸೇಲ್ ನಡೀತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಆಫರ್ಗಳನ್ನು ಬಿಟ್ಟಿದ್ದಾರೆ. ಸೊ ಹಾಗಾಗಿ ನನಗೆ ಕೂಡ ನಿಜವಾಗ್ಲೂ ಎಕ್ಸೈಟ್ ಆಗಿದ್ದೇನೆ. ಯಾಕೆಂತ ಹೇಳಿದರೆ ಏನೆಲ್ಲ ಆಫರ್ಗಳಿವೆ ಅಂತ ನಾನು ಸ್ವಲ್ಪ ನೋಡಿದಾಗ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ನಿಮಗೆ 3000 ರೂಪಾಯಿ ಉಳಿಯುತ್ತೆ ಅಂತ. ಸೊ ಹಾಗಾಗಿ ಏನೆಲ್ಲ ಆಫರ್ಗಳಿವೆ, ಏನೆಲ್ಲ ಯೂಸ್ ಇದೆ ನಮಗೆ ಅನ್ನೋದನ್ನು ನಾನು ಮಾಲಕರೊಂದಿಗೆ ಮಾತಾಡಿಸ್ತೀನಿ, ಬನ್ನಿ. ನಾನು ಆವಾಗಲೇ ಹೇಳಿದೆ ಮಾಲಕರು ಇಲ್ಲಿದ್ದಾರೆ ಅಂತ. ಸೊ ನಮಸ್ತೆ. ನಮಸ್ತೆ. ಕೋರ್ ಟೆಕ್ನಾಲಜಿಯಲ್ಲಿ ಮೆಗಾ ಸೇಲ್ ನಡೀತಾ ಇದೆ ಅಂತ. ಸೊ ಅದಾಗ ಆಫರ್ಗಳನ್ನು ಕೂಡ ಬಿಟ್ಟಿದ್ದೀರಾ ಸರ್, ಹೇಗಿದೆ ಜನರ ರೆಸ್ಪಾನ್ಸ್ ಅಂತ? ಕೋರ್ ಟೆಕ್ನಾಲಜೀಸ್ನ ಒಂದು ಮೆಗಾ ಸೇಲ್ ನೀವಾಗಲೇ ಹೇಳಿದ ಹಾಗೆ ನವೆಂಬರ್ 1ರಿಂದ ಡಿಸೆಂಬರ್ 15ರವರೆಗೆ ಏನು ನಡೀತಾ ಇದೆ. ಜನಗಳ ರೆಸ್ಪಾನ್ಸ್ ಬಹಳ ಅದ್ಭುತವಾಗಿದೆ. ನೀವಾಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಒಂದಷ್ಟು ಆಫರ್ಗಳನ್ನು ನಾವು ಕೊಡ್ತಾ ಇದ್ದೇವೆ. ಯಾರೆಲ್ಲ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ಗಳನ್ನು ಖರೀದಿ ಮಾಡ್ತಾರೋ ಅವರಿಗೆ 6 ವಿಶೇಷ ಬಹುಮಾನಗಳನ್ನು ನಾವು ಕೊಡ್ತಾ ಇದ್ದೇವೆ. ನಿಮ್ಗೆ ಗೊತ್ತಿರೋ ಹಾಗೆ ಒಂದು ರೀಫರ್ಬಿಶ್ಡ್ ಲ್ಯಾಪ್ಟಾಪ್ನ ಖರೀದಿಯಲ್ಲಿ ನಾವು ಒಂದು ಲ್ಯಾಪ್ಟಾಪ್ ಬ್ಯಾಗ್ ಇರ್ಬೋದು, ಆಂಟಿವೈರಸ್ ಇರ್ಬೋದು, ವೈರ್ಲೆಸ್ ಮೌಸ್ ಇರ್ಬೋದು, ವೈರ್ಲೆಸ್ ಮೌಸ್ ಪ್ಯಾಡ್ ಇರ್ಬೋದು, ಅದೇ ರೀತಿ ಸಿಲಿಕಾನ್ ಕವರ್ ಇರ್ಬೋದು, ಕ್ಲೀನಿಂಗ್ ಕಿಟ್ ಇರ್ಬೋದು, ಈ ತರ 6 ವಿಶೇಷ ಏನು ಗಿಫ್ಟ್ ಅನ್ನು ನಾವು ಈಗಾಗಲೇ ಕೊಡ್ತಾ ಇದ್ದೇವೆ. ಕೆಳಗಡೆ ಟ್ಯಾಗ್ ಲೈನ್ ಕೂಡ ಹಾಕಿದ್ದೀರಾ, 3000 ರೂಪಾಯಿ ವರ್ತ್ ಇದೆ ಅಂತ. 100% 3000 ಬೆಲೆ ಬಾಳುವಂತ ನಾವೊಂದು ವಿಶೇಷ ಉಡುಗೊರೆಯನ್ನ ಆಗ್ಲೇ ಕೊಡ್ತಾ ಇದ್ದೇವೆ. ಅದೇ ರೀತಿ ನಾವು ಆಕ್ಸೆಸರೀಸ್ ಗಳ ಮೇಲೆ ಕೂಡ ನಾವು 10% ಡಿಸ್ಕೌಂಟ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಡಿಸ್ಕೌಂಟ್ ಗಳ ಜೊತೆ ನಾವು ಕೂಪನ್ ಕೂಡ ಕೊಡ್ತಾ ಇದ್ದೇವೆ. ಅದರಲ್ಲಿ ಯಾರು ಕೂಪನ್ ವಿಜೇತರಿರ್ತಾರೆ ಅವರಿಗೆ ಮೊದಲನೇ ಬಹುಮಾನವಾಗಿ 10,000 ನಗದು ಬಹುಮಾನವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ 2ನೇ ಬಹುಮಾನವಾಗಿ 5,000 ನಗದು ಬಹುಮಾನ, 3ನೇ ಬಹುಮಾನವಾಗಿ 2,000 ನಗದು ಬಹುಮಾನವನ್ನ ವಿಜೇತರಿಗೆ ನೀಡ್ತಾ ಇದ್ದೇವೆ. ಲಾಸ್ಟ್ಗೆ ಡ್ರಾ ಮಾಡ್ತೀರಾ, ಇದೆಲ್ಲ ಮುಗ್ದ ಮೇಲೆ ಡ್ರಾ ಮಾಡುವಂತದ್ದು ಹೇಗೆ? ಹೌದು, 17ನೇ ತಾರೀಕಿಗೆ ಇದರ ಏನು ಫಲಿತಾಂಶ ಬರ್ಲಿಕ್ಕಿದೆ. ಆ ಫಲಿತಾಂಶವನ್ನ ಯೂಟ್ಯೂಬ್ ಮತ್ತೆ ಪೇಪರ್ಗಳಲ್ಲಿ ನಾವು ಅದನ್ನ ಅಪ್ಡೇಟ್ ಮಾಡ್ಲಿಕ್ಕಿದ್ದೇವೆ. ಯಾರೆಲ್ಲ ಕೋರ್ ಟೆಕ್ನಾಲಜಿಗೆ ವಿಸಿಟ್ ಮಾಡಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅನ್ನ, ಹೊಸ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅನ್ನ ಖರೀದಿ ಮಾಡ್ತಾರೋ ಅಂತವರಿಗೆ ನಾವು ಬ್ಲೂಟೂತ್ ಸ್ಪೀಕರ್ ಅನ್ನು ಕೂಡ ನಾವು ಆಫರ್ ಆಗಿ ನೀಡ್ತಿದ್ದೇವೆ. ಅದೇ ರೀತಿಯಲ್ಲಿ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನ ಯಾರೆಲ್ಲ ಸರ್ವಿಸಿಗೆ ಕೋರ್ ಟೆಕ್ನಾಲಜೀಸ್ ತಗೊಂಡು ಬರ್ತಾರೋ ಅಂತವರಿಗೆ ನಾವು ಒಂದು 750 ರೂಪಾಯಿ ವರ್ತ್ ಆಂಟಿವೈರಸ್ ಕೂಡ ಫ್ರೀ ಆಫ್ ಕಾಸ್ಟ್ ನೀಡ್ತಾ ಇದ್ದೇವೆ.
ಸೊ ಹಾಗಾಗಿ ಲ್ಯಾಪ್ಟಾಪ್ಸ್ ಕೂಡ ಕಾಣ್ತಾ ಇದೆ ಅಲ್ವಾ ಸರ್, ನಿಮ್ಮ ಫ್ರೆಂಡ್ ಇದೆ. ಸೊ ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಎಲ್ಲ ಸ್ಟಾರ್ಟ್ಅಪ್ ಇದೆ ಅಂತ ಹೇಳಿ. ಎಸ್, ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ನಾವು ಕೇವಲ 12,500 ಪ್ರಾರಂಭ ಮಾಡ್ತಿದ್ದೇವೆ. ಓಕೆ ಓಕೆ. ಸೊ ನಾನಾ ವಿಧದ ಕಾನ್ಫಿಗರೇಷನ್ ಜೊತೆ ನಮ್ಮಲ್ಲಿ ಲ್ಯಾಪ್ಟಾಪ್ ಲಭ್ಯವಿದೆ. ಓಕೆ. ಒಟ್ಟು ನಮ್ಮಲ್ಲಿ 40 ಬಗೆಯ ಲ್ಯಾಪ್ಟಾಪ್, ವಿಭಿನ್ನ ರೀತಿಯಾದಂತಹ ಲ್ಯಾಪ್ಟಾಪ್ ಗಳನ್ನ ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಯಾರಿಗೆ ಯಾವ ರೀತಿಯಾದಂತಹ ಲ್ಯಾಪ್ಟಾಪ್ ಎಡಿಟಿಂಗ್ ಪರ್ಪಸ್ ಬೇಕಾಗಿರ್ಬೋದು, ಗೇಮಿಂಗ್ ಪರ್ಪಸ್ ಬೇಕಾಗಿರ್ಬೋದು, ಯಾರಿಗೆ ಯಾವ ರೀತಿಯಾದಂತಹ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕು ಆ ರೀತಿಯಾದಂತಹ ಲ್ಯಾಪ್ಟಾಪ್ಗಳು ನಮ್ಮಲ್ಲಿ ಈಗಾಗಲೇ ಲಭ್ಯವಿದೆ. ಓಕೆ. ಸರ್ವಿಸ್ ಕೂಡ ಹೇಳಿದ್ರಿ, ಆನ್ ದ ಟೈಮಿಗೆ ಬರ್ತೀರಾ ಹೇಗೆ ಏನು ಅಂತ ಹೇಳಿ ಅಂತ. ಎಸ್, ನಾವು ಕ್ಲಬ್ದ ಸಮಯದಲ್ಲಿ ಸರ್ವಿಸ್ ಅನ್ನು ಕೂಡ ಕೊಡ್ತಾ ಇದ್ದೇವೆ. ನಾವು ಈಗಾಗಲೇ ನಾವು ಏನು ಆಫರ್ ಅನ್ನ ಘೋಷಣೆ ಮಾಡಿದ್ದೇವೆ, ಅದು ಯಾರೆಲ್ಲ ಅವರ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನ ನಮ್ಮ ಸ್ಟೋರಿ ತಗೊಂಡು ಬರ್ತಾರೋ ಅಂತವರಿಗೆ ಈ ಆಫರ್ ಅನ್ನು ನಾವು ನೀಡಿದ್ದೇವೆ. ಓಕೆ. ಯಾರೆಲ್ಲ ಈ ವಿಡಿಯೋವನ್ನ ವೀಕ್ಷಣೆ ಮಾಡ್ತಿದ್ರ ಅಂತವರಿಗೆ ಇವತ್ತೊಂದು ವಿಶೇಷ ಉಡುಗೊರೆಯನ್ನು ನೀಡಲಿಕ್ಕಿದ್ದೇವೆ. ಯಾರೆಲ್ಲ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ಅನ್ನು ಖರೀದಿ ಮಾಡ್ಲಿಕ್ಕಿದ್ದಾರೋ ಅಂತವರಿಗೆ ಈಗಾಗಲೇ ನಾವು ತಿಳಿಸಿದ ಹಾಗೆ 6 ವಿಶೇಷ ಉಡುಗೊರೆಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆ ಯಾರೆಲ್ಲ ಈ ಸುದ್ದಿ ವಾಹಿನಿಯನ್ನ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇದನ್ನ ವೀಕ್ಷಣೆ ಮಾಡಿ ಯಾರು ಲ್ಯಾಪ್ಟಾಪ್ ಖರೀದಿ ಮಾಡ್ಲಿಕ್ಕೆ ಬರ್ತಾರೋ ಅಂತವರಿಗೆ ಇನ್ನೊಂದು ಉಡುಗೊರೆಯನ್ನು ನಾವು ಕೊಡ್ಲಿಕ್ಕಿದ್ದೇವೆ. 7 ಸ್ಪೆಷಲ್ ಉಡುಗೊರೆಯಾಗಿ ಕೊಡ್ಲಿಕ್ಕಿದ್ದೇವೆ. ಆ 7ನೇ ಉಡುಗೊರೆಯಾಗಿ 8 GB ಪೆನ್ ಡ್ರೈವ್ ಅನ್ನ ನಾವು ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾ ಇದ್ದೇವೆ. ಅದು ಸುಳ್ಯದ ಶಾಖೆ ಇರ್ಬೋದು, ಪುತ್ತೂರಿನ ಶಾಖೆ ಇರ್ಬೋದು, ಮಂಗಳೂರಿನ ಶಾಖೆ ಇರ್ಬೋದು, ಯಾವುದೇ ಶಾಖೆಗೆ ನೀವು ವಿಸಿಟ್ ಮಾಡಿದಲ್ಲಿ ಈ ಉಡುಗೊರೆಯನ್ನ ನಾವು ನೀಡಲಿಕ್ಕಿದ್ದೇವೆ. ಸರ್ ಸಾಕಷ್ಟು ಮಾತಾಡಿದ್ರು, ಸಾಕಷ್ಟು ಆಫರ್ಗಳನ್ನು ಕೂಡ ಹಾಕ್ತಾ ಇದ್ದೀರಾ. ಸೊ ಹಾಗಾಗಿ ನಮ್ಮ ವಿಡಿಯೋನ ಯಾರು ನೋಡ್ಕೊಂಡು ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿ ಆದರೆ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅವರಿಗೆ ಇನ್ನೊಂದು ಗಿಫ್ಟನ್ನು ಕೂಡ ಸರ್ ಹೇಳಿದರು. ಸೊ ಹಾಗಾಗಿ ಇನ್ನು ನಿಮ್ಮಲ್ಲಿ ಯಾವ ಬ್ರ್ಯಾಂಡ್ಸ್ನ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಇದೆ ಸರ್ ಹಾಗೆ ಅಂತ? ಎಸ್, ನೀವು ರಿಫರ್ಬಿಶ್ಡ್ ಸೆಗ್ಮೆಂಟ್ಗೆ ಬಂದರೆ ನಮ್ಮಲ್ಲಿ ಡೆಲ್ ಇರ್ಬೋದು, HP ಇರ್ಬೋದು, ಲೆನೋ ಇರ್ಬೋದು, ಅದೇ ರೀತಿ ಮ್ಯಾಕ್ಬುಕ್ಗಳು ಇದೆ ನಮ್ಮಲ್ಲಿ ಲಭ್ಯವಿದೆ. ಅದೆಲ್ಲ ನಮ್ಮಲ್ಲಿ ಸ್ಟಾಕ್ ಇದೆ. ಅದೇ ರೀತಿ ನಾವು ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್ಗಳು, ಎಲ್ಲ ಬ್ರ್ಯಾಂಡಿನ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ಗಳನ್ನು ಕೂಡ ನಾವು ಡೀಲ್ ಮಾಡ್ತಿದ್ದೇವೆ. ಅದೇ ರೀತಿ ಪ್ರಿಂಟರ್ಗಳನ್ನು ಕೂಡ ನಾವಿಲ್ಲಿ ಡೀಲ್ ಮಾಡ್ತಿದ್ದೇವೆ. ಈವನ್ ಪ್ರಿಂಟರ್ಗಳ ಮೇಲೆ ಕೂಡ ನಾವು ಡಿಸ್ಕೌಂಟ್ ಅನ್ನ ಆಲ್ರೆಡಿ ನಾವು ಅನೌನ್ಸ್ ಮಾಡಿದ್ದೇವೆ. ಓಕೆ ಓಕೆ ಸರ್, ಈಗ ಸಾಕಷ್ಟು ಕಂಪ್ಯೂಟರ್ ಶಾಪ್ಗಳಿವೆ. ಸೊ ಹಾಗಾಗಿ ಕೋರ್ ಟೆಕ್ನಾಲಜಿನ ಯಾಕೆ ಚೂಸ್ ಮಾಡಬೇಕು ಜನರು ಅಂತ. ಓಕೆ, ಅಂದರೆ ಜನರಿಗೆ ಒಂದು ಕನ್ಫ್ಯೂಸ್ ಇರುತ್ತೆ, ಒಂದು ಕಂಪನಿ ಆಗಿರ್ಬೋದೇನು ಅಂತ. ಬಟ್ ನೀವು ಹೇಳಿದ್ರೆ ನಾವು ಸರ್ವಿಸ್ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳಿ ಅಂತ ಒಂದು ಸಣ್ಣಕ್ಕೆ ಹೇಳಿಬಿಡಿ ಸರ್, ಏನೆಲ್ಲ ಇದೆ ಹೇಗೆ ಅಂತ, ಯಾಕೆ ಜನರು ಬರಬೇಕು ಅಂತ. ಕೋರ್ ಟೆಕ್ನಾಲಜೀಸ್ ಸತತ 10 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. 10 ವರ್ಷ ಆಯ್ತು. ಓಕೆ. ಸುಳ್ಯ, ಪುತ್ತೂರು, ಮಂಗಳೂರಲ್ಲಿ. ಓಕೆ. ಒಟ್ಟು ನಮ್ಮ 10 ವರ್ಷ ಜರ್ನಿ ಇದೆ. ಸೊ ನಾವು ಬಹಳಷ್ಟು ಜನಗಳಿಗೆ, ಬಹಳಷ್ಟು ಸಂಸ್ಥೆಗಳಿಗೆ ಈಗಾಗಲೇ ನಾವು ಸರ್ವಿಸ್ ಅನ್ನು ಕೊಡ್ತಾ ಬರ್ತಾ ಇದ್ದೇವೆ. ನಾವು ವಿಶೇಷವಾಗಿ ಗುರುತಿಸಿಕೊಂಡಿರುವಂತದ್ದು ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಗಳಿಗೆ ನಾವು ಗುರುತಿಸುವಂಥದ್ದು. ಯಾಕಂತ ಹೇಳಿದ್ರೆ ಈಗದ ಸಮಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕಂಪ್ಯೂಟರ್, ಲ್ಯಾಪ್ಟಾಪ್ ತುಂಬಾ ಅತ್ಯಗತ್ಯ. ಹಾಗಾಗಿ ನಮ್ಮಲ್ಲಿ ಈ ಯಾರಲ್ಲಿ ಕಂಪ್ಯೂಟರ್ ಅನ್ನು ಖರೀದಿ ಮಾಡಲಿಕ್ಕೆ ಶಕ್ತಿ ಇಲ್ವೋ ಅಂತವರು ರಿಫರ್ಬಿಶ್ಡ್ ಮೂಲಕ ಅವರ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ಅವರು ಫುಲ್ಫಿಲ್ ಮಾಡ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ರಿಫರ್ಬಿಶ್ಡ್ಗೆ ಮಹತ್ವವನ್ನು ಜಾಸ್ತಿ ಕೊಡ್ತಿದ್ದೇವೆ. ಅದೇ ರೀತಿ ಬೇರೆ ಎಲ್ಲ ಕಂಪ್ಯೂಟರ್ ಶಾಪ್ಗಳಲ್ಲಿ ಸಿಗುವಂತ ಎಲ್ಲಾ ವಸ್ತುಗಳು, ಎಲ್ಲಾ ಸರ್ವಿಸ್ಗಳು ನಮ್ಮಲ್ಲಿ ಲಭ್ಯವಿದೆ. ಸರ್ ನಿಮ್ಮ ಹೆಸರು ಹೇಳಿಲ್ಲ, ಸೊ ಹಾಗಾಗಿ ಹೇಗೆ ಅಂತ ಹೆಸರು? ನನ್ನ ಹೆಸರು ಅನೂಪ್ ಅಂತ, ನಾನು ಮೂಲತಃ ಸುಳ್ಯದವನು. ಹೌದು. ಸೊ ಹಾಗಾಗಿ ಒಳ್ಳೆ ಸರ್ವಿಸ್ ಕೊಡ್ತೀರಿ, ಜೊತೆಗೆ ಎಲ್ಲ ಕಂಪ್ಯೂಟರ್ಗಳು ನಮ್ಮಲ್ಲಿ ಇದೆ ಅನ್ನುವಂತಹ ಮಾತನ್ನ ನೀವು ಹೇಳುವಂತ. ಸರ್ ಸಾಕಷ್ಟು ಮಾಹಿತಿ ಹೇಳಿದ್ರೆ ನಾನು ವಿಡಿಯೋನ ಲೆಂತ್ ಮಾಡೋದಿಲ್ಲ. ಅವರು ಬರಲಿ ನಮ್ಮ ಈ ಒಂದು ಕೋರ್ ಟೆಕ್ನಾಲಜಿ. ಯಾಕಂತ ಹೇಳಿದ್ರೆ ಹೃದಯ ಭಾಗ KSRTC ಬಸ್ ಸ್ಟ್ಯಾಂಡ್ ಇಳಿದ್ರೆ ಸಾಕು, ಬಂದರೆ ಸಾಕು, ಕಾಣುತ್ತೆ ಸೂರ್ಯರ ಬಿಲ್ಡಿಂಗ್ ನಿಮ್ಮ ಶಾಪ್ ಇದೆ. ಸೊ ಹಾಗಾಗಿ 10 ವರ್ಷ ಪೂರೈಸಿತು ಅಂತ ಹೇಳಿದ್ರೆ ಜನರು ಬರ್ತಾರೆ. ನಮ್ಮ ಹೆಸರು ಹೇಳ್ಕೊಂಡು ಬಂದರೆ ಇನ್ನೂ ಡಿಸ್ಕೌಂಟ್ ಕೊಡ್ತೀರಾ ಅಂತ ಹೇಳಿದ್ರಿ. ಸೊ ಹಾಗಾಗಿ ಬಂದೇ ಬರ್ತಾರೆ. ಸೊ ಹಾಗಾಗಿ ನಿಮ್ಮ ಈ ಒಂದು ಉದ್ಯಮಕ್ಕೆ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಈ ಒಂದು ಕೋರ್ ಟೆಕ್ನಾಲಜೀಸ್ ಕಳೆದ 10 ವರ್ಷಗಳಿಂದ ನಿಜವಾಗ್ಲೂ ಹೆಸರು ಮಾಡ್ತಾ ಇದೆ. ಸೊ ಹಾಗಾಗಿ ಸರ್ ಹೇಳ್ತಾ ಇದ್ರು ನಮ್ಮ ಸುಳ್ಳಿನ ಜನತೆಗಾಗಿ ಸಾಕಷ್ಟು ನಾವು ಆಫರ್ಗಳನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಅಂತ. ನಾನು ವಾಪಸ್ ಹೇಳೋದು ಬೇಡ, ನೀವು ವಿಡಿಯೋವನ್ನು ಈಗಷ್ಟೇ ನೋಡಿರ್ತೀರಾ. ಸೊ ಹಾಗಾಗಿ ನೀವು ಬನ್ನಿ ನಮ್ಮ ಸುಳ್ಳಿದ ಈ ಒಂದು ಸುಂತೋಡು ಬಿಲ್ಡಿಂಗ್ನ ಕೋರ್ ಟೆಕ್ನಾಲಜಿಗೆ. ಸೊ ಹಾಗಾಗಿ ಈ ಒಂದು ಅವಕಾಶವನ್ನು ನೀವು ಪಡೆಯಿರಿ ಅಂತ ಹೇಳ್ತಾ ಇದಾಗಿತ್ತು ವಿಶೇಷ ಕ್ಯಾಂಪಸ್ ಕೌಶಿಕ. ನಾನು ಪೂಜಶ್ರೀ ವಿದೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.